ಸ್ವಾಮಿ ವಿವೇಕಾನಂದರ ಜನ್ಮದಿನ ಮತ್ತು ರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಮಾತಾ ಅಮೃತಾನಂದಮಯಿ ಮಠದ ವಿದ್ಯಾಸಂಸ್ಥೆ ಅಮೃತ ವಿದ್ಯಾಲಯಂ ಎನ್ಸಿಸಿ ವಿಭಾಗ ಹಾಗೂ ಮಠದ ಸೇವಾ ಘಟಕ ಮಾತಾ ಅಮೃತಾನಂದಮಯಿ ಸೇವಾ ಸಮಿತಿ ವತಿಯಿಂದ ನಗರದ ಎಜೆ ಆಸ್ಪತ್ರೆಯ ಸಹಯೋಗದಲ್ಲಿ ಹಾಗೂ ಯುವ ಸಂಘಟನೆಗಳ ಸಹಕಾರದೊಂದಿಗೆ ನಡೆಯುವ ಬೃಹತ್ ರಕ್ತದಾನ ಶಿಬಿರದ ಉದ್ಘಾಟನೆ ಹಾಗೂ ಮಹಿಳಾ ಕ್ರಿಕೆಟ್ ಟೂರ್ನಮೆಂಟ್ ನಡೆಯಿತು. ಮಂಗಳೂರಿನ ಬೋಳೂರಿನ ಮಾತಾ ಅಮೃತಮಯಿ ಮಠದ ವಿದ್ಯಾಸಂಸ್ಥೆಯ ಅಮೃತೇಶ್ವರಿ ಸಭಾಂಗಣದಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರವನ್ನು 101ಕ್ಕೂ ಅಧಿಕ ರಕ್ತದಾನ ಮಾಡಿರುವ ನಿಕಟಪೂರ್ವ ಕಾರ್ಪೊರೇಟರ್ ಜಗದೀಶ್ ಶೆಟ್ಟಿ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಪುಣ್ಯಕ್ಷೇತ್ರದಲ್ಲಿ ರಕ್ತದಾನ ಶಿಬಿರವನ್ನು ನಡೆಸಲಾಗುತ್ತಿದೆ. ಇದೊಂದು ಬಹಳ ಸಂತೋಷದ ವಿಚಾರವಾಗಿದೆ. ರಕ್ತಕ್ಕೆ ಯಾವುದೇ ಜಾತಿ ಧರ್ಮವಿಲ್ಲ. ಹಾಗಾಗಿ ರಕ್ತದಾನ ಪುಣ್ಯ ಕೆಲಸವಾಗಿದೆ ಎಂದು ಹೇಳಿದರು. ದಾನ ಮಾಡೋದಿದ್ರೆ ನೀವು ಈಗಲೇ ರಕ್ತದಾನವನ್ನ ಆರಂಭ ಮಾಡಿ. ದೇವರಿಗೆ ಅದು ಇಚ್ಛೆ ಬಹಳ. ದೇವರು ಎಲ್ಲಿಯೂ ಕೂಡ ನನಗೆ ಹಾರ ಹಾಕಿ ನನಗೆ ದೊಡ್ಡ ಪೂಜೆ ಮಾಡು ಅಂತ ಹೇಳಿದ್ರೆ, ಇನ್ನೊಬ್ಬರ ಜೀವವನ್ನು ಉಳಿಸುವಂತಹ ರಕ್ತದಾನ ಏನಿದೆ ಇದೇ ಶ್ರೇಷ್ಠ ದಾನ. ಇದನ್ನು ಈ ದಾನವನ್ನು ಮಾಡಿ ನಾವೆಲ್ಲರೂ ಕೂಡ ಸಮರ್ಪಕವಾದಂತಹ ಒಂದು ಸುದೃಢವಾದಂತಹ ಒಂದು ಜೀವನವನ್ನು ನಾವು ಆರಂಭಿಸೋಣ ಎನ್ನುವಂತಹ ಮಾತುಗಳನ್ನು ಹೇಳುತ್ತಾ, ಬಿಜೆಪಿಯ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ನಂದನ್ ಮಲ್ಯ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಇದು ನಿಸ್ವಾರ್ಥ ಸೇವೆಯನ್ನ ಮಾಡುತ್ತಿರುವ ಸಂಸ್ಥೆಯಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆಯನ್ನ ನೀಡಲಿ ಎಂದು ಆಶಿಸಿದರು. ಬಹುಶಃ ಮಂಗಳೂರು ಸೇರಿದಂಥ ಹಲವಾರು ಕಡೆ ನಿಸ್ವಾರ್ಥವಾಗಿ ಸೇವೆ ಮಾಡುವಂಥ ಒಂದು ಸಂಸ್ಥೆ, ಒಂದು ದೊಡ್ಡ ಆಲದ ಮರದ ರೀತಿಯಲ್ಲಿ ಕೋಟ್ಯಾಂತರ ಜನರಿಗೆ ಆಶ್ರಯ ಕೊಟ್ಟಂಥ ಸಂಸ್ಥೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಸುನಾಮಿ ಬಂದಿದ್ದ ಸಂದರ್ಭದಲ್ಲಿ, ಕೋವಿಡ್ನ ಸಂದರ್ಭದಲ್ಲಿ, ಅದೇ ರೀತಿ ಪ್ರಕೃತಿಯ ವಿಕೋಪ ಆದಂಥ ಸಂದರ್ಭದಲ್ಲಿ ಯಾವುದೇ ಸದ್ದಿಲ್ಲದೆ ಮೊದಲೇ ಬಂದು ಆ ಜನರ ಸೇವೆ ಮಾಡಿದಂಥ ಸಂಸ್ಥೆ. ಅದರ ಜೊತೆಗೆ ವೈದ್ಯಕೀಯ ಚಿಕಿತ್ಸೆ ಇರ್ಬೋದು ಮತ್ತು ಮಹಿಳೆಯರಿಗೆ ಪಿಂಚಣಿ ಕೊಡುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಒಂದು ಸಂಸ್ಥೆ. ಇವತ್ತು ಈ ಸಂಸ್ಥೆಯ ನೇತೃತ್ವದಲ್ಲಿ ಹಾಗೂ ಸ್ಥಳೀಯ ಸಂಸ್ಥೆಗಳು ಮತ್ತು NCC ಹಾಗೂ AJ ಮೆಡಿಕಲ್ ಕಾಲೇಜ್ ಅವರ ಬ್ಲಡ್ ಬ್ಯಾಂಕಿನ ವತಿಯಿಂದ ಈ ಭಾಗದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ನಾನು ವಿಶೇಷವಾಗಿ ಮಾತಾ ಅಮೃತಾನಂದಮಯಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರ್ತೇನೆ. ಈ ಸಂದರ್ಭದಲ್ಲಿ AJ ಆಸ್ಪತ್ರೆಯ ರಕ್ತನಿಧಿಯ ಮ್ಯಾನೇಜರ್ ಗೋಪಾಲಕೃಷ್ಣ ಮಾತನಾಡಿ, ಸಾಕಷ್ಟು ಮಂದಿಗೆ ರಕ್ತದ ಅವಕಾಶವಿದೆ. 100 ಮಂದಿ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ಎಂದು ಹೇಳಿದರು. ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೇವೆ. ಏನೆಂದರೆ ರಕ್ತ ನಮ್ಮದು ಕೃತಕವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ, ಅಥವಾ ನಾವು ಆರ್ಟಿಫಿಷಿಯಲ್ ಆಗಿ ಏನಾದರೂ ರಕ್ತದ ಬದಲಿಯಾಗಿ ಏನಾದರೂ ಟ್ರೀಟ್ಮೆಂಟ್ ಕೊಡಲಿಕ್ಕೂ ಸಾಧ್ಯ ಇಲ್ಲ. ಅದು ಕೇವಲ ನಿಮ್ಮಂಥ ರಕ್ತದಾನಿಗಳಿಂದ ಪಡೆದಿರುವ ರಕ್ತದಿಂದ ಮಾತ್ರ ಸಾಧ್ಯ ಒಂದು 3 ಜೀವ ಉಳಿಸಲಿಕ್ಕೆ. ಇವತ್ತು AJ ರಕ್ತನಿಧಿ ಈ ರಕ್ತದಾನ ಶಿಬಿರ ಹಮ್ಮಿಕೊಂಡಿದೆ. ಸುಮಾರು 100ರಷ್ಟು ರಕ್ತದಾನಿಗಳು ಪಾಲ್ಗೊಳ್ಬೋದಂತ ನಿರೀಕ್ಷೆಯಲ್ಲಿದ್ದೇವೆ. ಇವತ್ತಿನ ಈ ರಕ್ತದಾನ ಶಿಬಿರ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ನನ್ನ ಸೇವಾ ಸಮಿತಿಯ ಅಧ್ಯಕ್ಷ ಸುರೇಶ್ ಅಮೀನ್ ಮಾತನಾಡಿ, ಅಮೃತ ಸೇವಾ ಸಮಿತಿಯು ಕಳೆದ 24 ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳಲ್ಲಿ ವೈದ್ಯಕೀಯ ಶಿಬಿರವನ್ನು ಆಯೋಜಿಸುತ್ತಾ ಹಲವಾರು ಮಂದಿಗೆ ಪ್ರಯೋಜನವಾಗಿದೆ. ಸಾಮಾಜಿಕ ಕಾರ್ಯದಡಿ ರಕ್ತದಾನ ಶಿಬಿರವನ್ನ ನಡೆಸಲಾಗುತ್ತಿದೆ. ಮಾತ್ರವಲ್ಲದೆ ಮಹಿಳಾ ಕ್ರೀಡಾಕೂಟವೂ ನಡೆಸಲಾಗಿದೆ ಎಂದು ಹೇಳಿದರು. ಈ ವರ್ಷ ನಮ್ಮ ಸಾಮಾಜಿಕ ಕಾರ್ಯಕ್ರಮದ ಅಡಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ. ಈಗಾಗಲೇ ಸುಮಾರು 25ಕ್ಕೂ ಅಧಿಕ ಮಂದಿ ರಕ್ತದಾನವನ್ನು ನೀಡಿದ್ದಾರೆ. ನಾವು ಒಂದು 100ಕ್ಕಿಂತಲೂ ಅಧಿಕ ಮಂದಿ ಡೋನರ್ಸ್ ರಕ್ತ ಕೊಡುವ ನಿರೀಕ್ಷೆಯಲ್ಲಿದ್ದೇವೆ. ಹಾಗೂ ಇವತ್ತು ನಾವು ವುಮೆನ್ಸ್ ಎಂಪವರ್ಮೆಂಟ್ ಅಂಡರ್ ನಾವು ವುಮೆನ್ಸ್ ಕ್ರಿಕೆಟನ್ನು ಆಯೋಜಿಸಲಿದ್ದೇವೆ. ದೈಹಿಕ ಶಿಕ್ಷಣ ಹಾಗೂ NCC ಕೇರ್ ಟೇಕಿಂಗ್ ಆಫೀಸರ್ ಕೃಷ್ಣ ಅವರು ಮಾತನಾಡಿ, ರಕ್ತದಾನ ಶಿಬಿರ ಜೊತೆಗೆ ಮಹಿಳಾ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಲಾಗಿದೆ. ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 9 ತಂಡಗಳು ಭಾಗವಹಿಸಿದೆ ಎಂದು ಹೇಳಿದರು. ಹಾಗೆಯೇ ನಮ್ಮ ಸ್ಕೂಲಿನ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ನಾವು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ನಿಯರ್ಲಿ 9 ಟೀಮ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಉಂಟು. ಇದನ್ನು ಸಂಜೆ ನಾವು 5-6 ಗಂಟೆ ಒಳಗೆ ನಾವು ಸಮಾರಂಭವನ್ನು ನಡೆಸಲಿದ್ದೇವೆ. ಆದ ನಂತರ ನಮ್ಮಲ್ಲಿ ಅಧಿಕವಾಗಿ 100ಕ್ಕೂ ಅಧಿಕವಾಗಿ ಬ್ಲಡ್ ಡೋನರ್ಸ್ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಅವರಿಗೆಲ್ಲರನ್ನು ದೇವರು ಒಳ್ಳೇದು ಮಾಡಲಿ. ದಾನದಲ್ಲಿ ಶ್ರೇಷ್ಠ ದಾನ ರಕ್ತದಾನ ಅಂತ ಹೇಳ್ತಾರೆ. ಇದಕ್ಕೆಲ್ಲರೂ ನಿಮ್ಮ ಸಪೋರ್ಟ್ ಇರಲಿ.
ಈ ವೇಳೆ ಅಮೃತ ವೈದ್ಯಕೀಯ ಸೇವಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸುಚಿತ್ರಾ ರಾವ್, ಪ್ರಾಂಶುಪಾಲರಾದ ಮಧುಲಿಕಾ ರಾವ್, ಕಿಶೋರ್ ಸುವರ್ಣ, ಸುಹಾಸ್ ರೈ, ಸಿಎ ರಾಮನಾಥ್, ಅಡ್ವೊಕೇಟ್ ಪುಷ್ಪಲತಾ ಗಟ್ಟಿ, ಪ್ರವೀಣ್ ಶಬರೀಶ್, ಕೃಷ್ಣ ಶೆಟ್ಟಿ, ರಾಜನ್, ರೇಖಾ ಕಾಮತ್, ರಶ್ಮಿ ಕಾಮತ್, ವನಮಾಲಾ ಶಣೈ, ಶಾಂತಾ, ರಮ್ಯಾ, ಎಜೆ ರಕ್ತನಿಧಿಯ ವೈದ್ಯರು ಮತ್ತು ಸಿಬ್ಬಂದಿ, ಅಮೃತ ವಿದ್ಯಾಲಯಂ ಶಿಕ್ಷಕರು ಮತ್ತು ಸಿಬ್ಬಂದಿ, ಸೇವಾ ಸಮಿತಿಯ ಪದಾಧಿಕಾರಿಗಳು ಮೊದಲಾದವರು ಉಪಸ್ಥಿತರಿದ್ದರು. ಡಾಕ್ಟರ್ ದೇವದಾಸ್ ಪುತ್ರನ್ ಸ್ವಾಗತಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.